ದೇಶದ 75ನೇ ವರ್ಷದ ಸ್ವಾತಂತ್ರ್ಯೋತ್ಸವವನ್ನು ತೊಕ್ಕೋಡು ಗಣೇಶ್ ನಗರದ ಸಮೃದ್ಧಿ ಹೌಸಿಂಗ್ ಸೊಸೈಟಿ ವತಿಯಿಂದ ತ್ರಿವರ್ಣ ಧ್ವಜನ ಅರಳ್ಪಾವನ ಮೂಲಕ ಆಚರಿಸಾಯಿರು. ಸೊಸೈಟಿದ ಗೌರವ ಅಧ್ಯಕ್ಷರು, ರಾಜ್ಯ ಹಿಂದುಳಿದ ವರ್ಗದ ಆಯೋಗದ ಸದಸ್ಯರು ಶ್ರೀ ಕೆಟಿ ಸುವರ್ಣ ಬೊಕ್ಕ ಸೊಸೈಟಿದ ಅಧ್ಯಕ್ಷರು ಶ್ರೀ ಭರತ್ ಕುಮಾರ್ ಒಟ್ಟಾದು ಧ್ವಜಾರೋಹಣ ಮಂತದ ಸ್ವಾತಂತ್ರ್ಯೋತ್ಸವದ ಶುಭಾಶಯ ತಿಳಿಪಾಯಿರು. नमन अधिनायक जय हे भारत भाग्य विधाता पंजाब सिंध गुजरात मराठा द्राविड उत्कल गंगा विंध्य हिमाचल यमुना गंगा उच्चल जलधि तरंगा तव शुभ नामे गाये तव शुभाशिष गाहे तव जय गाथा जनगण मंगलदायक जय हे भारत भाग्य विधाता जय हे जय हे जय 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 हे. ಸಮೃದ್ಧಿ ಸೊಸೈಟಿದ ನಮ್ಮ ಮಾತ ಪದಾಧಿಕಾರಿಗಳೇ, ಅಂಚನೆ ಸದಸ್ಯರೇ, 75ನೇ ವರ್ಷದ ಈ ಸ್ವಾತಂತ್ರ್ಯೋತ್ಸವದ ಅಂಗವಾದ ಈ ನಮ್ಮ ಸಮೃದ್ಧಿ ಹೌಸಿಂಗ್ ಸೊಸೈಟಿದ ಲೆಕ್ಕೋಡು ಧ್ವಜಾರೋಹಣ ಮಲ್ತ ಈ ಧ್ವಜಾರೋಹಣ ಮಲ್ತಿನ ನಮ್ಮ ಮಾತ ಸಮೃದ್ಧಿ ಸೊಸೈಟಿದ ಅಂಚನೆ ದೇಶದ ಮಾತ ಜನಪಿಳಿಗಳ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. 75ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಎಲ್ಲರಿಗೂ ಶುಭಾಶಯಗಳು. ಕೋಶಾಧಿಕಾರಿ ಶ್ರೀ ರಾಜೇಶ್ ಕೆರೆಬೈಲ್, ಪದ್ಮನಾಭ ಶೆಟ್ಟಿ, ಉಪಾಧ್ಯಕ್ಷರು ಸೂರ್ಯಪ್ರಕಾಶ್ ಪಕ್ಕಲ, ಬಾಲಕೃಷ್ಣ, ಜನಾರ್ದನ್ ಆಚಾರ್ಯ, ದಯಾನಂದ ನಾಯಕ್, ಸಂಘಟನಾ ಕಾರ್ಯದರ್ಶಿ ಚಿತ್ತರಂಜನ್ ಮಾಡ, ಕಾರ್ಯದರ್ಶಿಲು ಅರುಣ್ ಕುಮಾರ್, ಸದಾಶಿವ, ಶಶಿಕುಮಾರ್, ರವಿ ಭಂಡಾರಿ, ಕಿಶೋರ್, ಮಹಿಳಾ ಸಂಚಾಲಕರು ಸುಜಯ ಅರುಣ್, ಸುಚಿತ್ರ ಬೊಕ್ಕ ಪ್ರಮುಖರು ಕಾರ್ಮೆನ್ ಡಿಸೋಜಾ, ಸೆವ್ರಿನ್ ಫೆರಾವೋ, ತೆರೆಜಾ ಫೆರಾವೋ ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಸೊಸೈಟಿದ ಪ್ರಧಾನ ಕಾರ್ಯದರ್ಶಿ ಶ್ರೀ ಜೀವನ್ ಕುಮಾರ್ ತೊಕ್ಕೋಟು ಸಭೆ ಸುಧಾರಿಕೆ ಮಾಡಿದರು. ಬಂದಿರುವಂತಹ ಎಲ್ಲ ಸಮೃದ್ಧಿ ಹೌಸಿಂಗ್ ಸೊಸೈಟಿನ ಎಲ್ಲ ಬಂಧು ಮಿತ್ರರಿಗೆ ನಮ್ಮ ದೇಶದ 75ನೇ ವರ್ಷದ ಸಂಭ್ರಮದ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯವನ್ನು ಹೇಳುತ್ತಾ, ಸಮೃದ್ಧಿ ಹೌಸಿಂಗ್ ಸೊಸೈಟಿ ಗಣೇಶ್ ನಗರ ತೊಕ್ಕೋಟು ಇದರ ವತಿಯಿಂದ ಕಳೆದ ಹಲವು ವರ್ಷಗಳಿಂದ ನಿರಂತರವಾಗಿ ನಾವು ಸ್ವಾತಂತ್ರ್ಯೋತ್ಸವದ ಈ ಕಾರ್ಯಕ್ರಮವನ್ನು ನಮ್ಮೆಲ್ಲ ಸಮೃದ್ಧಿ ಹೌಸಿಂಗ್ ಸೊಸೈಟಿನ ಬಂಧು ಮಿತ್ರರ ಜೊತೆಗೂಡಿಕೊಂಡು ನಾವು ಮಾಡಿಕೊಂಡು ಬಂದಿದ್ದೀವಿ. ಈ ವರ್ಷ ಕೂಡ ಸರ್ಕಾರದ ಲಾಕ್ಡೌನ್ ಮತ್ತು ಇತರ ಮಾರ್ಗಸೂಚಿ ಇರುವುದರಿಂದ ಸರಳವಾಗಿ ಈ ವರ್ಷದ ಒಂದು ಸ್ವಾತಂತ್ರ್ಯೋತ್ಸವವನ್ನು ನಾವು ಆಚರಣೆ ಮಾಡ್ತಿದ್ದೇವೆ. ಅನರ್ಘ್ಯ ಅರುಣ್ ವಂದೇ ಮಾತರಂ ಗೀತೆನ್ ಪಂಡೇರು. वन्दे मातरं सुजलां सुफलां मलयज शीतलं सस्यश्यामलां मातरं वन्दे मातरम् शुभ्रजोत्स्ना पुलकितयामिनी पुल्लकुसुमिता द्रुमदलशोभिनी सुहासिनी सुमधुरभाषिणी सुखधां वरधां मातरं वन्दे मातरम् कोटि कोटि कंठ कल कल निनाद करले कोटि कोटि भुजै धृत कर करवाले
तरिणे ऋतुजलवरिणे मातरं वन्दे मातरम्. ಮಾಜಿ ಅಧ್ಯಕ್ಷರು ಶ್ರೀ ರಾಜೇಶ್ ಸುವರ್ಣ ಸೊಲ್ಮೆಸಂದಾಯರು. ಅಭಿವೃದ್ಧಿ ಹೌಸಿಂಗ್ ಸೊಸೈಟಿ ದೇಶದ 75ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣವನ್ನು ನಾವು ಇವತ್ತು ಇಲ್ಲಿ ಆಚರಿಸಿದ್ದೇವೆ. ಇದರ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ ನಮ್ಮ ಗೌರವಾಧ್ಯಕ್ಷರಾದ ಶ್ರೀಯುತ KT ಸುವರ್ಣರವರಿಗೆ ನಾವು ಸಮೃದ್ಧಿ ಹೌಸಿಂಗ್ ಸೊಸೈಟಿಯ ಪರವಾಗಿ ಹೃತ್ಪೂರ್ವಕವಾಗಿ ಧನ್ಯವಾದವನ್ನು ಸಮರ್ಪಿಸುತ್ತೇವೆ.